ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆಶಾಜ್ಯೋತಿ ಪುತ್ತೂರಯ್ಯ ಅವರಿಗೆ ಹಲ್ಲೆಗೆ ಯತ್ನಿಸಿದ ವಿಚಾರವಾಗಿ ವೈದ್ಯರು ಭೀತಿಗೆ ಇಳಿದಿದ್ದಾರೆ. ಹಿಂದೂ ಸಂಘಟನೆಗಳು ವೈದ್ಯರ ಜೊತೆ ಸೇರಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಗೆ ಬೆಂಬಲ ನೀಡಿವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಘಟನೆಯಾಗಿದ್ರೂ ಪುತ್ತೂರಿನ ಎಲ್ಲಾ ಖಾಸಗಿ ಆಸ್ಪತ್ರೆಯ ವೈದ್ಯರು ಕೂಡ ಈ ಪ್ರತಿಭಟನೆಗೆ ಬೆಂಬಲ ನೀಡಿ ಸೇವೆ ಸ್ಥಗಿತಗೊಳಿಸುವ ಎಚ್ಚರಿಕೆಯನ್ನೂ ನೀಡಿದ್ದಾರೆ. ಆದರೆ ಇಂತಹುದೇ ಘಟನೆ ಈ ಹಿಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದ್ದು ಮಕ್ಕಳ ತಜ್ಞೆ ಡಾಕ್ಟರ್ ಅರ್ಚನಾ ಅವರಿಗೆ ಮಹಿಳೆಯೊಬ್ಬರು ಹಿಗ್ಗಾಮುಗ್ಗಾ ಬೈದಿದ್ದರು. ಮಾಡಿದ ತಪ್ಪಿಗೆ ಮಹಿಳೆಯಿಂದ ಮಾತು ಕೇಳಬೇಕಾಗಿ ಬಂದ ಹಿನ್ನೆಲೆಯಲ್ಲಿ ಡಾಕ್ಟರ್ ಅರ್ಚನಾ ಕೆಲಸ ಬಿಟ್ಟು ಹೋಗಿದ್ದರು. ಆದರೆ ಈ ವಿಚಾರವಾಗಿ ಮಾತನಾಡಿದ ಐಎಂಎ ಇಂದು ಈ ರೀತಿಯಾಗಿ ಉಗ್ರ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯ ಎಂಬುದು ಎಲ್ಲರಿಗೂ ಒಂದೇ ರೀತಿಯಾಗಿ ಕೊಡಿಸುವ ಜವಾಬ್ದಾರಿ ಇರುವ ಐಎಂಎಯ ಈ ಇಬ್ಬಗೆ ನೀತಿಯನ್ನ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಹಿಂದೆ ಡಾಕ್ಟರ್ ಅರ್ಚನಾ ಅವರನ್ನ ತರಾಟೆಗೆ ತೆಗೆದುಕೊಂಡ ವಿಡಿಯೋ ಹಂಚಿಕೊಂಡು ಪ್ರತಿಭಟನೆ ನಡೆಸುತ್ತಿರುವ ವೈದ್ಯರಿಗೆ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರತಿಭಟನೆ ಒಂದು ಕೋಮಿನ ವಿರುದ್ಧ ಅಲ್ಲ ಅಂತ ಐಎಂಎ ಸ್ಪಷ್ಟಪಡಿಸಿದೆಯಾದರೂ ಈಗಿನಂತೆ ಅಲ್ಲದೇ ಇದ್ರೂ ಕನಿಷ್ಠ ಪ್ರತಿಭಟನೆಯನ್ನಾದರೂ ಐಎಂಎ ವ್ಯಕ್ತಪಡಿಸಬೇಕಾಗಿತ್ತು ಎಂದು ತಮ್ಮ ಅಸಮಾಧಾನ ಹಂಚಿಕೊಂಡಿದ್ದಾರೆ. ಒಂದು ಮತ್ತೆ ಹೇಳ್ಬೋದಲ್ಲ, ನಾನು ಯಾಕೆ ಕರೆದ ನಿಮ್ಮನೆಲ್ಲಿಗೆ? ಏನು ಆ ಮಗುವಿಗೆ ಏನು ಇಂಜೂರಿ ಆಗಿದೆ, ಎದ್ದು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಏನಾಗಿದೆ ಅಂದ್ರೆ ನಿಮ್ಮಲ್ಲಿ ಕರೆದಲ್ಲ ಇಲ್ಲಿಗೆ? ಆಲ್ರೆಡಿ ಎಮರ್ಜೆನ್ಸಿ ಪೇಷಂಟ್ ಇದ್ದಾರೆ, ಅವ್ರನ್ನ ನೋಡಿ ನಾನು ಬರುವಾಗ ಜೋರಾಗಿ ಮಾತಾಡ್ತೀವಿ. ಏನು ಜೋರಾಗಿ ಮಾತಾಡಿ? ಯಾರಾದ್ರೂ ಮಾಂಸ ಮಾತಾಡಿದ್ರು ಒಬ್ಬರಿಗೆ ರೆಸ್ಪೆಕ್ಟ್ ಕೊಡಬೇಕು, ಕೊಟ್ಟು ನೀವು ತಗೊಳ್ಬೇಕು. ಅದನ್ನು ಕಲಿಯಿರಿ ನೀವು ಫಸ್ಟಿಗೆ. ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ನಿಮ್ಮಲ್ಲಿ ಎಲ್ಲಿಗೆ ಸಂಬಳ ಬರ್ತಿದ್ರೆ ಹೆಣ್ಣು ಜನಸಂಖ್ಯೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾಯಿದ್ದೀರಾ? ಡಬಲ್ ವರ್ಕ್ ಮಾಡ್ತೇವೆ ಮಾಡಿ ಅಮ್ಮ, ಸಮಾಜ ಸೇವೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಏನು ಮಾಡಿ ಸಮಾಜ ಸೇವೆ ಮಾಡ್ತಾರೆ. ಒಬ್ರು ಕರಿವಾಗ ಒಂದು ಬರುವುದರಲ್ಲಿ ಏನಿತ್ತು ನಿಮಗೆ? ನಾನು ಪೇಷಂಟ್ ನೋಡ್ತಾ ಇದ್ದೆ, ನಾನು ನೀವು ಅದನ್ನ ನೋಡಿ ಆದ ನಂತರ ಬನ್ನಿ ಅಂತ ಹೇಳಿದಲ್ವ, ನಾನು ಅಷ್ಟು ಹೊತ್ತು ವೇಟ್ ಮಾಡಿದ್ದಲ್ವಲ್ಲಿ. ಪುನಃ ಇಟ್ಕೊಳ್ತೇವೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆ ಗೊತ್ತಿಲ್ಲ? ಸಿಸ್ಟರ್ಸ್ ಇಲ್ವ ಇಲ್ಲಿ? ಯಾಕೆ ಗೊತ್ತಿಲ್ಲ ಹೇಳಿ? ಅಷ್ಟು ಚಳವಳಿ ಇದ್ರು ಯಾಕೆ ಗೊತ್ತಿಲ್ಲ ಹೇಳಿ? ಒಂದು ಎಫ್ಸಿ ಮಗುವತಿಯಲ್ಲಿ ನೀವು ಆ ರೀತಿ ಮಾಡ್ತಾ ಇದ್ದೀರಾ, ಅದು ಹೇಳಿ ನನಗೆ ಫಸ್ಟಿಗೆ. ತುಂಬಾ ತಪ್ಪು, ನೀವು ಹಾಗೆ ಹೇಳ್ತಾ ಇದ್ರು. ಅವ್ರು ಬಂದು ಅವ್ರ ಹತ್ರ ಕೇಳಿ ಏನಾದ್ರು ಟ್ರೀಟ್ಮೆಂಟ್ ಅಲ್ಲಿ ಲೋಪ ಆಗಿಲ್ಲ ಅಂತ ನೀವು ಅವ್ರ ಹತ್ರ ಕೇಳಿ. ಅದೇ ನಿಮ್ಗೆ ಅವ್ರಿಗೆ ಅಷ್ಟಿಗೆ ಏನ್ ಇಂಜೂರಿ ಆಗಿರುತ್ತೆ ನಾನು ಕೇಳಲಿಕ್ಕೆ ಬರೋ, ಏನ್ ನಿಮ್ಗೆ ಹೇಳಲಿಕ್ಕೆ? ನಾನಿಲ್ಲಿ ಪೇಷಂಟ್ ನೋಡ್ತಾ ಏನ್ ನಿಮ್ಮ ದೊಡ್ಡತನ ಮಾಡ್ತಾ ಇದ್ದೀರಿ ನೀವು? ನಮ್ಮ ಸೀನಿಯರ್ ಜೊತೆ ಮಾಡ್ತಾ ಇಲ್ಲ. ಸೀನಿಯರ್ ಜೊತೆ ಎಲ್ಲ ಇವತ್ತಿಗೆ ನಾನು ಕಂಪೇರ್ ಮಾಡ್ತೀನಿ, ಏನು ಮಾಡುತ್ತೋ ನಾನು ಕೂಡ ಮಾಡ್ತೀನಿ. ಇನ್ನು ಮುಂದೆ ಬೇರೆ ಯಾರಿಗೂ ನೀವು ಈ ರೀತಿಯಾಗಿ ವರ್ತಿಸಬಾರ್ದು, ಈ ರೀತಿಯಾಗಿ ಮಾಡಬಾರ್ದು. ಏನು ಆಗಿಲ್ಲ, ನಾವು ಪೇಷಂಟ್ ನೋಡ್ತಾ ಇದ್ದೀವಿ, ನೀವು ಅದನ್ನ ಅರ್ಥ ಮಾಡ್ಕೊಂಡು. ನಾನು ಬರುವಾಗ ನೀವು ಇರ್ಲಿಲ್ಲಲ್ಲ, ನಾವು ಬಂದ ನಂತರ ನಿಮ್ಮಲ್ಲಿ ಕಲಿಕೆ ಇತ್ತು. ನಾನು ಬರುವಾಗ ನೀವು ಇಲ್ಲಿ ಇರ್ಲಿಲ್ಲ. ನಾವು ಕೂಡ ಮನುಷ್ಯರೇ, ಒಂದು ಆಚೆ ನೀವು ಮನುಷ್ಯರೆಲ್ಲ ಯಾರು ಹೇಳಿದ್ದು? ವರ್ತಿಸುವ ರೀತಿ ವರ್ತಿಸಿ ನೀವು. ಚೆನ್ನಾಗಿ ವರ್ತಿಸಿದ್ದಾರೆ. ನಾನು ಚೆನ್ನಾಗಿ ವರ್ತಿಸಲಿ ಕರೆದದು, ಅಷ್ಟು 10 ಗಂಟೆ ವೇಟ್ ಮಾಡಿದ್ದು ಚೆನ್ನಾಗಿ ವರ್ತಿಸಿ.